ಉಳ್ಳಾಲ ನಗರಸಭೆಟ್ ಅವ್ಯವಹಾರ ಕರ್ತವ್ಯ ಲೋಪ ನಿಧಿ ಸೋರಿಕೆ ಬೊಕ್ಕ ಕಾಮಗಾರಿಡು ತಾರತಮ್ಯ ಧೋರಣೆ ವಿಚಾರಡು ಭಾರತೀಯ ಜನತಾ ಪಾರ್ಟಿ ಕುಡ್ಲ ಮಂಡಲ ವತಿರ್ದು ಉಳ್ಳಾಲ ನಗರಸಭೆ ಮುಖ್ಯಾಧಿಕಾರಿ ವಿದ್ಯಾ ಕಾಳೇರಿಗೆ ಬಿಜೆಪಿದ ನಗರಸಭಾ ಸದಸ್ಯರು ನಾಮನಿರ್ದೇಶಿತ ಸದಸ್ಯರು ಶನಿವಾರ ಕಾಂಡೆ ಮನವಿಯೊಪ್ಪಾರು. ಉಳ್ಳಾಲ ನಗರಸಭೆ ಹಗರ ನೆಲದ ತಾಣ ಆತಂಡು ಮಾತಾ ಚಟುವಟಿಕೆಡು ಅವ್ಯವಹಾರ ದಿಂಚಿದಂಡು ಸಮರ್ಪಕ ಲೆಕ್ಕಪತ್ರ ನಿರ್ವಹಣೆ ಇಚ್ಚಿ ಅಧಿಕಾರುಲನ ಕರ್ತವ್ಯ ಲೋಪಡು ನಿಧಿ ಸೋರಿಕೆ ಆತಂಡು ಇನ್ನಿತ ಬಗೆಟ್ಟು ಸೂಕ್ತ ತನಿಖೆ ನಡಪಾವಡು ಪಂಡದು ಬಿಜೆಪಿ ಸದಸ್ಯರು ಆಯುಕ್ತರು ಶ್ರೀಮತಿ ವಿದ್ಯಾ ಕಾಳೆಯರಿಗೆ ಮನವರಿಕೆ ಮಾಡ್ತಾರೆ. ಜನತಾ ಪಾರ್ಟಿ ವತಿಯಿಂದ ನಿಮ್ಮಲ್ಲಿ ಆಗ್ರಹ ಮಾಡಲಿಕ್ಕೆ ಬಂದದ್ದು ವಿಚಾರ ಅಂತ ಹೇಳಿದ್ರೆ, ಈಗಾಗಲೇ ವ್ಯವಹಾರ ಈ ನಗರಸಭೆಯಲ್ಲಿ ಕರ್ತವ್ಯ ಲೋಪ, ನಿಧಿ ಸೋರಿಕೆ, ವರ್ಕ್ ಮಾಡುವುದರಲ್ಲಿ ತಾರತಮ್ಯ ಈ ಬಗ್ಗೆ. ಅದು ಅಲ್ಲದೆ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಇಂದಿನ ಯಾರು ಅಧಿಕಾರಿ ಇದ್ದಾರೆ ಅಂದ್ರೆ ಕಮಿಷನರ್, ಅವರ ಮೂವರನ್ನ ದುರ್ಬಳಕೆ ಮಾಡಿದ್ದಾರೆ, ಫೋರ್ಜರಿ ಮಾಡಿಕೊಂಡು ಅವರ ಸಹಿಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಹಾಗಾಗಿ ಅದರ ತನಿಖೆಯನ್ನು ಮಾಡಬೇಕಂತೇಳಿ ನಿಮ್ಮಲ್ಲಿ ಆಗ್ರಹ ಮಾಡುವಂಥದ್ದು ಒಂದು. ಮತ್ತೊಂದು, ಈ ವಿಚಾರವನ್ನು ಇಲ್ಲಿಗೆ ಬಿಡಕ್ಕೆ ನಾವು ಈ ವಿಚಾರದಲ್ಲಿ ನೀವು ಮುಂದುವರಿಯ ನಿಮ್ಮ ಕರ್ತವ್ಯ ಯಾವ ರೀತಿ ಮುಂದುವರಿತು ನೋಡಿ, ಅದರ ನಂತರ ಬೇರೆ ಕಾರ್ಯಕ್ರಮಗಳನ್ನು ಹಾಕೊಳ್ತೀವಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ. ಮತ್ತೊಂದು ಇನ್ನೊಂದು ವಿಚಾರ ಹೇಳಬೇಕಿದ್ರೆ, ಈಗಾಗಲೇ ಇದನ್ನು ಲೋಕಾಯುಕ್ತಕ್ಕೆ ಕೊಡುವ ಬಗ್ಗೆ ನಾವು ಆಲೋಚನೆಗಳನ್ನು ಮಾಡಿದ್ದೀವಿ. ಲೋಕಾಯುಕ್ತದ ಮುಖಾಂತರ ಇದು ವಿಚಾರಣೆಗಳು ಹಾಕಬೇಕು. ಅಂದ್ರೆ ಇದೊಂದು ನಗರಸಭೆ ಬಹುಶಃ ಈ ಭಾಗದಲ್ಲಿ ಉಳ್ಳಾಲ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡ ಒಂದು ಪಂಚಾಯತ್ ಅಂದ್ರೆ ನಗರಸಭೆ ಅನ್ನುವಂತ ಇರೋದು ಉಳ್ಳಾಲ ಮಾತ್ರ. ಹಾಗಿರುವಾಗ ಇಲ್ಲಿನ ವ್ಯವಸ್ಥೆಗಳು, ಈಗ ಉದಾಹರಣೆಗೆ ದಾರಿದೀಪ ಆಗ್ಬೋದು, ಮೂಲಭೂತ ಸೌಕರ್ಯ ದಾರಿದೀಪ ಆಗ್ಬೋದು, ಚರಂಡಿ ಆಗಿರ್ಬೋದು, ನೀರಿನ ವ್ಯವಸ್ಥೆಗಳು, ಇದು ಸಮರ್ಪಕವಾಗಿ ಆಗ್ತಾ ಇಲ್ಲ ಅನ್ನುವಂಥದ್ದು. ಸರ್ಕಾರದಿಂದ ಅದೆಷ್ಟು ಸಂಪನ್ಮೂಲ ದುರ್ಬಳಕೆ ಆಗ್ತಾ ಇಲ್ಲ, ಅದನ್ನು ಕೊಡುವಾಗ ತಾರತಮ್ಯಗಳ ಆಗ್ತಾ ಇದೆ ಅನ್ನುವಂಥದ್ದು. ಈಗಾಗಲೇ ಬಂದಂತ ಕೆಲವು 15 ಫೈನಾನ್ಸ್ ಆಗಿರಲಿ ಅಥವಾ ನಗರೋತ್ಥಾನ ಆಗಿರಲಿ, ಅದು ಸರಿ ಸಮರ್ಪಕವಾಗಿ ಆಗ್ತಿಲ್ಲ ಅನ್ನುವಂಥ ನಮ್ಮ ಆಗ್ರಹ ಇದೆ. ಹಾಗಾಗಿ ಇದನ್ನು ಸರಿ ಮಾಡುವಂಥದ್ದು ಹೊಣೆಗಾರಿಕೆ ತಮ್ಮಲ್ಲಿದೆ. ಇದನ್ನು ನಮ್ಮೆಲ್ಲರ ಪರವಾಗಿ ನಿಮ್ಮಲ್ಲಿ ನಿವೇದನೆ ಮಾಡುವಂಥದ್ದು. ಇದರ ನಂತರದ ಕಾರ್ಯಕ್ರಮವಾಗಿ ಇನ್ನೊಂದು ಕಾರ್ಯಕ್ರಮ ನಾವು ಹಾಕೊಳ್ತೇವೆ. ದಯವಿಟ್ಟು ಇದನ್ನು ಪರಿಶೀಲಿಸಿ ಅದಕ್ಕೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕಂತ ವಿನಂತಿ. ಮತ್ತೊಂದು, ಈಗ ನಾವು ಲೆಟರ್ ಕೊಟ್ಟು ಇಲ್ಲಿಗೆ ಬಿಡುದಲ್ಲ ಮೇಡಮ್, ಇದರ ಮೇಲೆ ಎಂತಾದ್ರೂ ಒಂದು ಆಕ್ಷನ್ ತೆಗೆದು ನಮಗೆ 1 ವಾರದೊಳಗೆ ಇದಕ್ಕೆ ಆನ್ಸರ್ ಮಾಡ್ಬೇಕು. ಯಾಕೆಂದ್ರೆ ಈಗ ನಗರಸಭೆಯಲ್ಲಿ ಹಣ ಇಲ್ಲದಿದ್ರೆ ಇನ್ನು ಮುಂದೆ ನಾವು ಹೇಗೆ ಜನರಿಗೆ ಉತ್ತರಿಸಬೇಕಲ್ಲ ಕೆಲಸ ಮಾಡುದು ಹೇಗೆ ಅಂತ. ನಮ್ಮನ್ನು ಜನರೆಲ್ಲ ಈಗ ನಮ್ಮನ್ನು ಸೆಲೆಕ್ಟ್ ಮಾಡಿ ಇಲ್ಲಿಗೆ ಕಳಿಸ್ತಾರೆ. ನಾವೀಗ ಒಂದು ವರ್ಕ್ ನಮಗೆ ವಾರಿಗೆ ಕೂಡ ಹೋಗ್ಲಿಕ್ಕೆ ಆಗದಾಗೆ ಆಗಿದೆ. ಯಾಕೆಂದ್ರೆ ಇಲ್ಲಿಂದ ನಮಗೆ ಫಂಡ್ ಸಿಗುದಿಲ್ಲ. ಆದ ಕಾರಣ ಈಗ ನಾವು ಎಂತ ಲೆಟರ್ ಕೊಟ್ಟಿದ್ರೆ ಅದಕ್ಕೆ 1 ವಾರದೊಳಗೆ ನಮಗೆ ಆನ್ಸರ್ ಮಾಡಿ. ನಿಮಗೆ ಆಗುದಿಲ್ಲ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಈಗ ಮ್ಯಾಂಗ್ಳೂರಲ್ಲಿ ಲೋಕಾಯುಕ್ತ ಆಫೀಸ್ ಸ್ಟಾರ್ಟ್ ಆಗಿದೆ, ಅಲ್ಲಿಗೆ ನಾವೇ ಹೋಗಿ ಲೆಟರ್ ಮುಟ್ಟಿಸಿ ಇಲ್ಲಿಗೆ ನಾವು ಲೋಕಾಯುಕ್ತದ ಅಲ್ಲಿಗೆ ಲೆಟರ್ ಕೊಡ್ತೇವೆ. ಇನ್ಮೇಲೆ ಎಷ್ಟು ಒಂದು ಅಂತ ದುರಂತ ನಮ್ಮ ಒಂದು ನಗರಸಭೆದು, ಅದು ನಾವು ಹೇಳಿಕ್ಕೆ ನಮಗೆ ನಾಚಿಕೆ ಆಗ್ತದೆ. ಯಾಕಂದ್ರೆ ಇಷ್ಟು ನಾವೆಲ್ಲ ಇದ್ದು ಅಂತದೊಂದು ಆಗ್ತಾ ಉಂಟಂತ ಹೇಳಿದ್ರೆ ಅದು ಶೇಮ್ ಅಲ್ಲ ಮೇಡಮ್. ಈಗ ನಿಮಗೆ ಗೊತ್ತಿಲ್ಲ ಹೇಳುದು, ನಾವು ಮಾಡುದಲ್ಲ, ಆದ್ರೆ ಈ ವಿಷಯ ನಿಮಗೆ ಗೊತ್ತಿಲ್ಲ ಮೇಡಮ್. ಆದ್ರೆ ಆಗಿದೆ ನೋಡಿ, ಎಷ್ಟು ಹೊರಗೆ ನೀರಿನ ಕನೆಕ್ಷನ್ ಆಗಲಿ, ಬಿಲ್ಡಿಂಗ್ ಲೈಸೆನ್ಸ್, ಟ್ರೇಡ್ ಲೈಸೆನ್ಸ್ ಎಲ್ಲ ಯಾವ್ದಿದ್ರು ಸಹ ಎಷ್ಟು ಇಲ್ಲ ಭ್ರಷ್ಟಾಚಾರ ಆಗಿದೆ. ಕೆಲವು ಮಾಹಿತಿಗಳು ಅಧಿಕಾರಿಗಳಿಗೆ ಗೊತ್ತಿದ್ರು ಸಹ ನಾವು ಮಾತ್ರ ಅಲ್ಲ, ಆಡಳಿತ ಪಕ್ಷದ ಸದಸ್ಯರೇ ಇದನ್ನ ಆರೋಪ ಮಾಡ್ತಾ ಇದ್ದಾರೆ. ಅದನ್ನ ನೀವು ಪರಿಗಣನೆಗೆ ತಗೊಳ್ಬೇಕು. ಯಾಕಂದ್ರೆ ಆಡಳಿತ ಪಕ್ಷದವರೇ ನಿಮ್ಮ ಚಾಂಬರ್ ಎದುರುಗಡೆ ಮಲಗಿ ಎಲ್ಲ ಒಂದು ರಂಪಾಟ ಮಾಡಿದ್ದಾರೆ. ಯಾಕಂದ್ರೆ ಈ ಸತ್ಯತೆಯ ಬಗ್ಗೆ ನಮ್ಗೆ ಗೊತ್ತಾಗ್ಬೇಕು. ಶಾಮೀಲಾಗಿದ್ದಾರೆ ಅದನ್ನು ನಮಗೆ ಡೀಟೇಲ್ಸ್ ಕೊಡಿ. ಅದು ಹೌದಾ, ಸತ್ಯವಾ, ಸುಳ್ಳು, ಅದ್ರಲ್ಲಿ ಶಾಮೀಲಾಗಿದ್ದಾರೆ ಇಲ್ವಾ ಅಂತ ನಮಗೆ ಗೊತ್ತಾಗ್ಬೇಕು. ಮತ್ತೆ ಅವರು ಮೊನ್ನೆ ಇವೆಲ್ಲ ಹೇಳಿದಾಗೆ ಸೈಬರ್ ಕ್ರೈಮ್ ಇದು ಮಾಡಿ ಮೇಡಮ್, ಇನ್ಫಾರ್ಮ್ ಮಾಡಿ ಅದೊಂದು ಏನಂತ ಒಂದು ತನಿಖೆಯನ್ನು ಮಾಡಿಸಿ ಮೇಡಮ್. ಯಾಕಂದ್ರೆ ನೋಡಿ, ಎಲ್ಲ ನಗರಸಭೆಗೆ ಬರುವ ಆದಾಯವೇ ನಮಗೆ, ನಗರಸಭೆಗೆ ಆದಾಯ ಬರೆದಿದ್ರೆ ಎಲ್ಲ ಲಾಸ್ ನಮಗೆ. ಯಾರಿಗೆ ನಾವು ಕೌನ್ಸಿಲರ್ ನಿಂತಿದ್ದೇವೆ ನಮಗೆ ಲಾಸ್, ಗೊತ್ತಾಯ್ತಾ? ಹಾಗೆ ನಮಗೆ ಅದೊಂದು ಸಮಸ್ಯೆ. ನೀವು ಅದನ್ನು ಆ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸ್ತೀರಿ. 3 ಸಭೆಯಲ್ಲಿ ಯಾವುದೇ ನಿರ್ಣಯಗಳಾಗ್ತದೆ ಅದನ್ನು ಮತ್ತೆ ನೀವು ಪರಿಶೀಲನೆ ಮಾಡೋರು. ನೀವು ಮೊನ್ನೆ ಕಳೆದ ಸಭೆಯಲ್ಲಿ ಅಂತ ಹೇಳಿದ್ರಿ, ಲೋಕಾಯುಕ್ತ ಬಗ್ಗೆ ಹೇಳಿದಿರಿ, ಬಟ್ ಬರುವ ಮೀಟಿಂಗ್ ಖಂಡಿತ ಆಗುದಿಲ್ಲ. ಅದಕ್ಕೋಸ್ಕರ ನೀವು ನೆನಪಿಟ್ಕೊಳ್ಳಿ, ಸಾಮಾನ್ಯ ಸಭೆ ಆಟ ಕೊಟ್ಟು ಲೆಕ್ಕ ನಾವಲ್ಲಿ ಚಾ ತಿಂದು ಕುಡಿದು ಹೋಗುದಿಲ್ಲ. ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳು ನಡೆಯುತ್ತಿದ್ದೇವೆ, ಬೀದಿ ದೀಪಗಳ ವ್ಯವಸ್ಥೆಗಳು, ನೀರಿನ ಬಗ್ಗೆ. ಮೊನ್ನೆ ಯಾವುದು ಗಾಡಿ ಹಾಳಾಗಿಲ್ಲ, 4 ದಿವಸ ಹೋಗಿಲ್ಲ. ಇವರು ಸದಸ್ಯರ ಮನೆ ಮುಂದೆ ಇಸುವಂತ ಇದು ಬಂದಿದೆ. ಅದಕ್ಕೋಸ್ಕರ ನೀವು ಇದನ್ನು ಪರಿಗಣನೆ, ಯಾಕಂದ್ರೆ ನೀವು ಹೊರ ಇತ್ತು, ನೀವು ಸರ್ಕಾರದ ಪರವಾಗಿ ನಿಮ್ಮ ಆಡಳಿತದಲ್ಲಿ ನಗರಸಭೆ ಅಭಿವೃದ್ಧಿ ಆಗಿದೆ. ಅದಕ್ಕೋಸ್ಕರ ನಿಮ್ಮ ಪ್ರಯತ್ನ ಮುಖ್ಯ. ನೋಡಿ, ಅವರವರು ಬಂದು ಭ್ರಷ್ಟಾಚಾರ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಇವತ್ತು ಎಲ್ಲರಿಗೆ ನಗರಸಭೆಯಲ್ಲಿ ಎಲ್ಲ ಜನಸಾಮಾನ್ಯ ಗೊತ್ತ ಏನಾಗುವುದು ನಗರಸಭೆ ಸ್ಥಿತಿ ಯಾವ್ದು ಸಂಪನ್ಮೂಲ ಬರೋದ್ರ ಮತ್ತೆ ನೀವು ಹೇಗೆ ಅಭಿವೃದ್ಧಿಯನ್ನು ಮಾಡ್ತಿದ್ದೀರಾ?
ಮೂಲಭೂತ ಸೌಕರ್ಯ ಎಡವಿಟ್ಟಿದ್ದೀರಿ, ಮತ್ತೆ ಎಂತ ಮಾಡ್ತಿದ್ದೀರಿ? ಅದಕ್ಕೋಸ್ಕರ ಸಾಮಾನ್ಯ ಸಭೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಸುಮ್ಮನೆ ಆಟಕೊಂಡು ಲೆಕ್ಕಾಗಿಲ್ಲ. ನಾವು ಬರೋದು, ಚಹಾ ಕುಡಿಯೋದು, ತಿಂಡಿ ತಿನ್ನೋದು, ಹೋಗುದು. ಮರು ದಿವಸ ನೆಕ್ಸ್ಟ್ ಸಭೆಯಲ್ಲಿ ಅದು ಯಾವುದು ಇದೇ ಇಲ್ಲ. ನೀವು ಯಾವ್ದು ನಿರ್ಣಯ ಆಗಿದೆ ಅದನ್ನು ಯಾವುದೇ ನಮಗೆ ಗೊತ್ತಾಗಲ್ಲ. ಇದ್ದರು ನಿಮ್ಮ ಕರ್ತವ್ಯ ಏನು? ಇದು ಯಾರಾಗಲಿ ಪಕ್ಷಾತೀತವಾಗಿ ನಿಮ್ಮ ಜವಾಬ್ದಾರಿ ಏನಾದರೂ ಮಾಡಬೇಕು. ಅದಕ್ಕೋಸ್ಕರ ನೀವು ಸಭೆಯಲ್ಲಿ ಸಾಮಾನ್ಯ ಸಭೆಯನ್ನು ಶಿಸ್ತುಪ್ರದವಾಗಿ ಮಾಡಿ. ಸುಮ್ಮನೆ ಅಲ್ಲಿ ಆರಾಟ ಕಟ್ಟೋದು ಹೋಗೋದು ಅಷ್ಟೇ. ಮತ್ತೆ ನೆಕ್ಸ್ಟ್ ಮೀಟಿಂಗ್ ಮುಗೀತದು. ಅದನ್ನು ನೀವು ಅದನ್ನು ಗಂಭೀರವಾಗಿ ಬರೀ. 7 ಲಕ್ಷದೊಂದು ಕಾಮಗಾರಿ ಕೆಲಸ. ನಾವು ಜನಪ್ರತಿನಿಧಿ, ನಮ್ಮ ಓಣಿಗಳಲ್ಲಿ ಕೆಲಸ ಇದೆ. ಯಾವ್ದು ಜೋಡಿ ಆಗ್ಲಿ ಮೋರಿ ಆಗ್ಲಿ ಯಾವ್ದು ನಮ್ದು ಮಾಡುದಿಲ್ಲ. ಕೇಳಿದ ಕೂಡಲೇ ಅಮೌಂಟ್ ಇಲ್ಲ ಅಂದ್ರೆ ನಮ್ಗೆ ಬರ್ತು ಕೊಡ್ಲಿ ಅಲ್ಲ. ಇಲ್ಲಿ ಅಮೌಂಟ್ ನಾವು ಎಲ್ಲಿಂದ ರಾಜ್ಯ ಸರ್ಕಾರದಿಂದ ಒಂದು ಡ್ರೈವ್ ಮಾಡಿ ಏನಾದ್ರು ಮಾಡಿ ಹಣ ತರ್ಬೋದಲ್ಲ. ಒಂದು ರೈಟಿಂಗ್ ಅಲ್ಲಿ ಬರ್ತು ಕೊಡಿ, ಇಲ್ಲಿ ಅಮೌಂಟ್ ಇಲ್ಲ ಮುಳುಗಿ ಹೋಗಿದೆ, ನಮ್ಗೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ. ಜನರು ನಮ್ಮನ್ನು ಕೇಳ್ತಾರೆ, ನಡುಬೀದಿಯಲ್ಲಿ ನಿಲ್ಲಿಸ್ತಾರೆ. ನನ್ನಲ್ಲಿ ಲೈಟ್ ಇಲ್ಲ, ನನ್ನಲ್ಲಿ ಮೋರಿ ಹಾಳಾಗಿದೆ, ನನ್ನಲ್ಲಿ ರೋಡ್ ಇಲ್ಲ, ಕೆಸರಾಗಿದೆ, ನಂಗೆ ನಡಿಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ. ನಾವು ಅವ್ರಿಗೆ ಏನು ಉತ್ತರ ಕೊಡುದು ಹೇಳಿ? ಇಂಥದ್ದೆಲ್ಲ ಸಮಸ್ಯೆ ಇಲ್ಲಿ ನಗರಸಭೆಯಲ್ಲಿ ತುಂಬಿ ಹೋಗಿದೆ. ಯಾವುದು ನನ್ನಲ್ಲಿ ಕಾಲ 25 ಲೆಟರ್ಗಳಿದೆ. ನಾನು ನಿಮ್ಮ ಮುಂದೆನೆ ಮೀಟಿಂಗ್ ನಲ್ಲಿ ತೋರಿಸಿದ್ದೇನೆ ಎತ್ತಿ ನೋಡಿ ಮೇಡಮ್. ಎಲ್ಲ ನಮ್ಮ ಕಮಿಷನರ್ ರಾಯಪ್ಪನವರು ಪ್ರತಿಯೊಂದಕ್ಕೆ ಸೀಲು ಸೈನ್ ಹಾಕಿ ಈ ಕಾಮಗಾರಿಕೆ ಮಾಡಿ ಅಂತ ಬರೆದು ಕೊಟ್ಟಂತ ಒಂದು ಲೆಟರ್ ಅದು. ಆ ಲೆಟರ್ಗೆ ಮರ್ಯಾದಿಲ್ಲ. ಇಲ್ಲಿವರೆಗೆ ನನ್ನದು ಯಾವುದೇ ಕೆಲಸ ಆಗ್ಲಿಲ್ಲ. ಬಂದಿದೆ. ಆದ್ರೆ ಅದ್ರ ಬಗ್ಗೆ ನಾನು ಖಂಡಿತ ಈ ವಿಷಯವನ್ನ ಬಹಳ ಸೀರಿಯಸ್ ಆಗಿ ಪರಿಗಣಿಸಿ ನಾನು ಏನು ಸೂಕ್ತ ಕ್ರಮ ತಗೊಳ್ಬೇಕು ಅದನ್ನ ಖಂಡಿತ ತಗೊಳ್ತೇನೆ. ಯಾಕಂದ್ರೆ ನಮ್ಗೆ ಸಂವಿಧಾನ ಅವಕಾಶ ಕೊಟ್ಟಾಗ 73, 74ನೇ ಅಮೆಂಡ್ಮೆಂಟ್ ಪ್ರಕಾರ ನಮ್ಗೆ ಇದೊಂದು ಸ್ವಾಯತ್ತ ಸಂಸ್ಥೆ. ಇದರಿಂದ ನಾವು ಇದರಿಂದನೇ ಇನ್ಕಮ್ ಅನ್ನ ಜನರೇಟ್ ಮಾಡ್ಕೊಡ್ಬೇಕು, ಮತ್ತೆ ಒಂದು ಉತ್ತಮ ಆಡಳಿತವನ್ನ ಎಲ್ಲರ ಸಹಕಾರದೊಂದಿಗೆ ಕೊಡ್ಬೇಕು. ಹಾಗಾಗಿ ಈ ರೀತಿ ಸೋರಿಕೆ ಆಗ್ತಾ ಇದೆ ಅಥವಾ ದುರ್ಬಳಕೆ ಆಗ್ತಾ ಇದೆ ಅನ್ನುವಂಥ ಆರೋಪಗಳನ್ನ ಖಂಡಿತ ಇದ್ರ ಬಗ್ಗೆ ಸೀರಿಯಸ್ ಆದ ಆಕ್ಷನ್ ತೆಗೆದು ನಾನು ಮತ್ತೆ ನನಗೆ ಎಲ್ಲಾ ವಾರ್ಡ್ಗಳು ಒಂದೇ, ಎಲ್ಲ 35 ನಿಮಗೆ ಇರ್ಬೋದು, ನಿಮ್ಮ ವಾರ್ಡ್ನಲ್ಲಿ ಎಲ್ಲ 35 ವಾರ್ಡ್ಗಳು ಒಂದೇ. ಎಲ್ಲಾ ಕಡೆ ಅಭಿವೃದ್ಧಿ ಕೆಲಸ ಆಗ್ಬೇಕು, ಎಲ್ಲಾ ಕಡೆ ಸರ್ಕಾರದ ಕಾರ್ಯಕ್ರಮಗಳು ಸರಿಯಾಗಿ ತಲುಪಬೇಕು. ಅದಕ್ಕೋಸ್ಕರ ನಾವಿಲ್ಲಿ ಇರ್ತೇವೆ. 2 ವರ್ಷ ತನಕ ಸಿಗ್ಲಿಕ್ಕೆ ಇಷ್ಟ ತನಕ ಅಲ್ಲಿ ಆಗಲಿಲ್ಲ. ಆಯ್ತಾ? ಮತ್ತೆ ಚರಂಡಿದ ಕೆಲಸ ಉಂಟಲ್ಲ, ಇನ್ನೂ ಸಹ ಮಾಡಿಲ್ಲ. ಅಲ್ಲಿ ಬಿಟ್ಟಿದ್ರು. ನಾವೊಂದು ವಾರ್ಡಿಗೆ ಹೋದ ಮೇಲೆ ಅಲ್ಲಿ ಆ ಪರಿಸ್ಥಿತಿ ನೋಡುವಾಗ ಅಲ್ಲಿ ಕೌನ್ಸಿಲರ್ ಯಾವ ಕೆಲಸ ಸಹ ಗೊತ್ತಾಗುದಿಲ್ಲ ನಮಗೆ ನೋಡಲಿಕ್ಕೆ. ಒಂದು ಆದಷ್ಟು ಬೇಕು. ನಾವು ಹಣ ಕಟ್ಟುವ ಟ್ಯಾಕ್ಸ್ ಚಲನ್ ಕಟ್ಟಿದ ಹಣ ಬ್ಯಾಂಕಿಗೆ ಹೋಗುದಿಲ್ಲ ಅಂದ್ರೆ ಹೇಗೆ? ಅದು ಅಲ್ಲ, ಅವ್ರದ್ದು ಆರೋಪ. ಅದೇ ನಾನು ಹೇಳಿದ್ನಲ್ಲ ಸರ್, ಅವ್ರು ಏನ್ ಆರೋಪ ಮಾಡಿದ್ದಾರೆ ಅದನ್ನ ನಾನು ಖಂಡಿತ ಸತ್ಯಾಸತ್ಯತೆ ಪರಿಶೀಲನೆ ಮಾಡಿ ಯಾರೇ ತಪ್ಪಿತಸ್ಥರಾಗ್ಲಿ ಅವ್ರ ಬಗ್ಗೆ ಆಕ್ಷನ್ ಅನ್ನು ತೆಗೆಯುವುದಂತ. ഉള്ളാല നഗരസഭയിട്ട് മല്ല മട്ടട് ಅವ್ಯವಹಾರ നടത്തുന്നുണ്ട്. ഇതിന്റെ ಬಗೆಟ್ ಮುರಾನಿ നടത്തിನ ಸಾಮಾನ್ಯ ಸಭೆಟ್ಲ ಗೊಂದಲ ಆತಂಡು. ಒವ್ವೆ ಪ್ರಶ್ನೆಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಉತ್ತರ ಕೊರಿಯರೆ ಸಾಧ್ಯ ಆದಿಜಿ. ಅವ್ಯವಹಾರದ ಬಗೆಟ್ ಆಡಳಿತ ಪಕ್ಷದ ಸದಸ್ಯರು ಶುಕ್ರವಾರ ಉಳ್ಳಾಲ ಪುರಸಭೆ ಎದುರುಡು ಅರೆನಗ್ನ ಸ್ಥಿತಿಟ್ ಪ್ರತಿಭಟನೆ നടപ്പാದರು. ಅಂಚಾದ ಅವ್ಯವಹಾರದ ಬಗೆಟ್ ತನಿಖೆ ಆವಡು ಪಂಡದು ಕುಡ್ಲ ಮಂಡಲ ಬಿಜೆಪಿ ಉಪಾಧ್ಯಕ್ಷರು ಯಶವಂತ್ ಅಮೀನ್ ಬೊಕ್ಕ ನಗರಸಭಾ ಸದಸ್ಯರು ರೇಷ್ಮಾ ತೆರಿಪಾಯರು. ಸಭೆಯಲ್ಲಿ ಎಲ್ಲವೂ ಸರಿಯಿಲ್ಲ ಅಂತ ಹೇಳಲಿಕ್ಕಾಗತ್ತೆ. ಎಲ್ಲವೂ ಸರಿಯಿಲ್ಲ. ಈ ನಗರಸಭೆಯನ್ನು ಸಮದಾರಿಗೆ ತರಬೇಕಾದ್ರೆ ನಾವು ಈ ಭಾಗದ ನಾಗರಿಕರು ಇದನ್ನು ಒತ್ತಾಯ ಮಾಡ್ತಿದ್ದೇವೆ. ಅದಕ್ಕಿಂತ ಮೊದಲಾಗಿ ನಾವು ನಮ್ಮ ಸದಸ್ಯರ ಮುಖಾಂತರ ನಮ್ಮ ಕಮಿಷನರ್ಗೆ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ಏನು ನಮ್ಮ ಒಂದು ಇದರ ಸಮಗ್ರವಾದಂಥ ತನಿಖೆ ಆಗಬೇಕು. ಇದರಲ್ಲಿ ಲೋಪದೋಷಗಳು, ಸೋರಿಕೆಗಳು, ಹಣದ ದುರ್ಬಳಕೆಗಳು, ಲೋಪದೋಷಗಳು, ಕರ್ತವ್ಯದಲ್ಲಾಗುವಂಥ ಲೋಪಗಳು, ಅದಲ್ಲದೆ ಈ ಫಂಡ್ಗಳನ್ನು ನೀಡಬೇಕಿದ್ರೆ, ಅಭಿವೃದ್ಧಿಯ ಯೋಜನೆಗಳನ್ನು ನೀಡಬೇಕಿದ್ರೆ ಅದರಲ್ಲಿ ಅದರ ತಾರತಮ್ಯಗಳ ಬಗ್ಗೆ ಇದರ ಬಗ್ಗೆ ಸಮರ್ಪಕವಾಗಿ ಅದು ತನಿಖೆಯನ್ನು ನಡೆಸಬೇಕು. ಅದಲ್ಲದೆ ಇದೊಂದು ಅವರಿಗೆ ಈಗಾಗಲೇ ನಾವು ಒಂದು ದಿನಾಂಕವನ್ನು ನಿಗದಿಪಡಿಸಿದ್ದೇವೆ. 1-2 ವಾರದೊಳಗೆ ಇದನ್ನು ಅವರು ತನಿಖೆ ನಡೆಸಿ ಅದಕ್ಕೆ ಸ್ಥೂಲವಾದಂತಹ ಉತ್ತರವನ್ನು ಕೊಡಬೇಕು. ಇಲ್ಲಂತಾದರೆ ಮುಂದಿನ ವಾರಗಳಲ್ಲಿ 1-2 ವಾರಗಳ ಕಳೆದು ನಾವು ಅದಕ್ಕಿಂತ ಮೊದಲೇ ಲೋಕಾಯುಕ್ತಕ್ಕೆ ಕೊಡ್ತೇವೆ. ಅದರ ನಂತರ ನಾವು ಒಂದು ಬೃಹತ್ತಾದ ಪ್ರತಿಭಟನೆಯನ್ನು ಈ ನಗರಸಭಾ ವ್ಯಾಪ್ತಿಯಲ್ಲಿ ಮಾಡಲಿಕ್ಕಿದ್ದೇವೆ. ಹಾಗಾಗಿ ಈ ನಗರಸಭೆಯಲ್ಲಿ ಯಾವುದು ಸರಿಯಾಗಿ ನಡೆಯುತ್ತಿಲ್ಲ. ಜನಸಾಮಾನ್ಯರು ಬಂದು ಒಂದು ಫೈಲ್ಗಾಗಿ 40 ದಿವಸ ಅಂತ ಕಟಪ್ ಡೇಟ್ 35-40 ದಿವಸ ಒಂದು ಆಧಾರ್ ಖಾತೆಗೆ ಒಂದು ಟೈಮ್ ಇದ್ರೂ ಕೂಡ 3 ತಿಂಗಳು, 6 ತಿಂಗಳು, 1 ವರ್ಷ ಆಗದಿರುವಂಥದ್ದು ಕೂಡ ನಡೆಯುತ್ತಿದೆ. ಹಾಗಾಗಿ ಜನರು ಬಂದು ಹಿಂದೆ ಹೋಗುವಂಥದ್ದು, ನಾಗರಿಕರಿಗೆ ಮೂಲ ಸೌಕರ್ಯವನ್ನು ಒದಗಿಸುವಲ್ಲಿ ಈಗಿನ ಆಡಳಿತ ಅದಕ್ಕೆ ವೈಫಲ್ಯ ಆಗಿದೆ. ಹಾಗಾಗಿ ಈ ಆಡಳಿತದಲ್ಲಿ, ಅದೂ ಅಲ್ಲದೆ ಈ ಆಡಳಿತದಲ್ಲಿ ಪೂರ್ಣ ಬಹುಮತ ಕೂಡ ಇಲ್ಲ.
ಅದು ಎರಡು ಪಕ್ಷಗಳು ಸೇರಿಕೊಂಡು ಇವನು ಆಡಳಿತ ನಡೆಸುತ್ತಿತ್ತು. ಈವಾಗಲೇ ಸ್ಥಾಯಿ ಸಮಿತಿಯ ಅಧ್ಯಕ್ಷರ ವಿಚಾರದಲ್ಲಿ ಅದೊಂದು ವಿಘಟನೆಗೊಂಡು ಈಗ ಒಂದು ತಂಡ ಪೂರ್ಣ ಹೊರಗೆ ಬಂದು ಇಲ್ಲಿ ಈಗ ಪೂರ್ಣ ಬಹುಮತ ಇಲ್ಲದ ಸರ್ಕಾರ ಇರುವಂತದ್ದು. ಹಾಗಾಗಿ ಇದಕ್ಕೆ ಪ್ರತಿವಿರುದ್ಧವಾಗಿ ನಾವು ದೊಡ್ಡ ಪ್ರತಿಭಟನೆಯನ್ನು ಮಾಡುವ ಮುಖಾಂತರ ಜನರ ಗಮನಕ್ಕೆ ಇದನ್ನು ತಂದು ಇದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳಲು ನಾವು ಯಶಸ್ವಿ ಸರ್ಕಾರ, ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರವಾಗಿ ಬಂದಂತ ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡ್ತಾ ಇಲ್ಲ, ಅದನ್ನು ವಿನಿಯೋಗ ಮಾಡುವಲ್ಲಿ ತಪ್ಪದಿದ್ದಾರೆ. ಅದನ್ನು ಸರಿಯಾಗಿ ಸೂಕ್ತ ಕ್ರಮಕ್ಕೆ ತರಬೇಕಂತ ಎನ್ನುವ ಒಂದು ಅಂಬೋನವನ್ನು ನಾವು ನಮ್ಮ ಕಮಿಷನರ್ಗೆ ಕೊಟ್ಟಿದ್ದೇವೆ. ಅವರು ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನ ನೋಡಿ ಅದರ ಬಗ್ಗೆ ನಾವು ಕಾರ್ಯೋತ್ಪನ್ನವಾಗ್ತೇವೆ. ಕ್ಷೇತ್ರದ ಬಿಜೆಪಿ ವತಿಯಿಂದ ನಾವು ಏನಂದ್ರೆ ಈಗ ಉಳ್ಳಾಲ ನಗರಸಭೆಯಲ್ಲಿ ಆಗುವಂತ ಭ್ರಷ್ಟಾಚಾರ ಅಂದ್ರೆ ಯಾವುದೇ ಜನರಿಗೆ ಮೂಲಭೂತ ಸೌಕರ್ಯ ಆಗಲಿ ಅಥವಾ ಯಾವುದರಲ್ಲಿ ಅಂದ್ರೆ ತಾರತಮ್ಯ ಮಾಡ್ತಿದ್ದಾರೆ. ಇದರಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಶಾಮೀಲಾಗಿದ್ದಾರೆ ಅಂತ ಅವರ ಆಡಳಿತ ಪಕ್ಷದವರೇ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಇದರಲ್ಲಿ ಆಗಿದ್ದಾರಾ ಇಲ್ವಾ ಅಂತ ನಮಗೆ ಕೂಡ ಗೊತ್ತಿಲ್ಲ, ಸತ್ಯನ ಸುಳ್ಳ. ಅದಕ್ಕಾಗಿ ಈ ನಗರಸಭೆಯಿಂದ ಎಂತ ಭ್ರಷ್ಟಾಚಾರ ಆಗ್ತದೆ ಅದನ್ನು ಇಲ್ಲಿಗೆ ಕೊನೆಗೊಳಿಸಬೇಕಂತ ನಾವು ಈಗಾಗಲೇ ಕಮಿಷನರ್ಗೆ ನಾವು ವರದಿಯನ್ನು ನೀಡಿದ್ದೇವೆ. ಅದಕ್ಕೆ ಅವರು ಒಂದು ವಾರದಲ್ಲಿ ನಮಗೆ ಉತ್ತರ ಕೊಡದಿದ್ರೆ ನಾವು ಇದರ ವಿರುದ್ಧ ಒಂದು ಬೃಹತ್ತಾದ ಪ್ರತಿಭಟನೆಯನ್ನು ಮಾಡಲಿಕ್ಕೆ ರೆಡಿಯಾಗಿದ್ದೇವೆ. ಯಾಕೆಂದ್ರೆ ಈ ಭ್ರಷ್ಟಾಚಾರವನ್ನು ಇಲ್ಲಿಗೆ ಮುಗಿಸ್ಬೇಕು. ಯಾಕೆಂದ್ರೆ ಇಲ್ಲಿ ಪಾಪದವರು ಬಂದು ತೆರಿಗೆ ಬಿಲ್ ಅಥವಾ ನೀರಿನ ಬಿಲ್ ಕಟ್ತಿದ್ದಾರೆ. ದೊಡ್ಡ ದೊಡ್ಡ ಫ್ಲಾಟ್ ಆಗಲಿ ಬಿಲ್ಡಿಂಗ್ನವರು ಒಂದು ಇದರಲ್ಲಿ ಹಣ ಕೊಡುವುದಿಲ್ಲ, ಬಟ್ ಎಲ್ಲಾ ಫೆಸಿಲಿಟಿಯನ್ನು ಈ ನಗರಸಭೆ ಅವರಿಗೆ ಕೊಡ್ತಿದೆ. ಯಾಕೆಂದ್ರೆ ಇಲ್ಲಿ ಲಂಚ ಅಂತ ಆಲ್ರೆಡಿ ಒಂದು ಲೆಟರ್ ಬರಬೇಕಾದ್ರೆ ಆ ಒಂದು ಲೆಟರ್ ಬರದಿದ್ರೆ ಬಂದ್ರೆ ಅದಕ್ಕೆ ಲಂಚ ಇಲ್ಲದಿದ್ರೆ ಇಲ್ಲಿಂದ ಸೈನ್ ಆಗುದಿಲ್ಲ. ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಹಾಗೆ ಒಂದು ಅಧಿಕಾರಿಗೆ ನಾವು ಫೋನ್ ಮಾಡಿ ಕೇಳಿದ್ರು ಕೂಡ ಅದನ್ನು ಫೋನ್ ರಿಸೀವ್ ಮಾಡುವ ಇಲ್ಲಿ ಗತಿಲ್ಲ ಈ ನಗರಸಭೆಯಲ್ಲಿ. ಹಾಗೆ ಆಗಿದೆ ಅಂದ್ರೆ ಒಂದು ಸೈನ್ ಆಗ್ಬೇಕಾದ್ರೆ ಟ್ರೇಡ್ ಲೈಸೆನ್ಸ್ ರಿನ್ಯೂ ಆಗಿಬಿಟ್ರೆ 500 ರೂಪಾಯಿ ಕೊಡೋದಿದ್ರೆ ಇಲ್ಲಿ ಸೈನ್ ಹಾಕುದಿಲ್ಲ ಇಲ್ಲಿ ಹೆಲ್ತ್ ಆಫೀಸಿನವರು. ಅದಕ್ಕಾಗಿ ಇಂಥ ಭ್ರಷ್ಟಾಚಾರವನ್ನು ಇಲ್ಲಿಗೆ ನಿಲ್ಲಿಸಬೇಕು, ಕೊನೆಗೊಳಿಸಬೇಕು. ಯಾಕೆಂದ್ರೆ ಇನ್ನು ಮುಂದೆ ಈ ಪಾಪದವ್ರಿಗೆ ಇದ್ದರಲ್ಲಿ ಈಗಾಗಲೇ ಕೊರೋನಾ ಬಂದು ಜನರೆಲ್ಲ ಸೋತು ಹೋಗಿದ್ದಾರೆ. ಅದರಿಂದ ಇಲ್ಲಿಂದ ಹಣವನ್ನು ವಸೂಲು ಮಾಡುದು ಜನರಿಂದ. ಎಷ್ಟೋ ಜನರು ಅಂಗಡಿ ಪಾಪದವರು ಇದ್ದಾರೆ, ಇಲ್ಲಿಗೆ ಬಂದು ಒಂದು ಸೈನ್ ಆಗ್ಬೇಕಾದ್ರೂ ಕೂಡ ಹಣ ಕೊಡ್ಬೇಕು. ಅಂತದ್ದು ಇಲ್ಲಿ ಆಗ್ಲಿಕ್ಕೆ ಬಾರದು ಇನ್ ಮುಂದೆ. ಅದೇ ಒಂದು ನಮ್ಮದು. ಅದಕ್ಕಾಗಿ ಎಂತ ಇಲ್ಲಿ ಭ್ರಷ್ಟಾಚಾರ ಆಗ್ತದೆ ಇದಕ್ಕಿಂತ ಮುಂದೆ ಎಂತ ಆಗಿದೆ ಅದನ್ನು ನಮಗೆ ಕರೆಕ್ಟ್ ಸರಿಯಾದ ವರದಿಯನ್ನು ಈ ನಗರಸಭೆ ವತಿಯಿಂದ ನಮಗೆ ಎಂತ ಹೋಗ್ಬೇಕು, ಎಲ್ಲಿಗೆ ಹೋಗ್ಬೇಕು ಅದನ್ನೆಲ್ಲ ನಾವು ಮಾಡ್ಲಿಕ್ಕೆ ಈಗಾಗಲೇ ತಯಾರಿ ನಡೆಸಿದ್ದೇವೆ. ಉಳ್ಳಾಲ ನಗರಸಭಾ ಸದಸ್ಯರು ನಮಿತಾ ಗಟ್ಟಿ, ರಾಜೇಶ್ ಯುಬಿ, ಮಮತಾ ರಾಘವ್, ಗೀತಾಬಾಯಿ, ಭವಾನಿ ಕಾಪಿಕಾಡ್, ನಾಮನಿರ್ದೇಶಿತ ಸದಸ್ಯರು ಬಾಬು ಬಂಗೇರ, ಗಣೇಶ್ ಕಾಪಿಕಾಡ್, ಸುರೇಂದ್ರ ಶೆಟ್ಟಿ, ಭಗವಾನ್ ದಾಸ್ ಈ ಪೊರ್ತೊಟ್ಟಿಗೆ ಇದ್ದಾರೆ.